ಬಿದ್ದಿದ್ದ ತೀತಾ ಬ್ರಿಡ್ಜ್ ಸಂಪೂರ್ಣವಾಗಿ ಕುಸಿದಿದ್ದು, ಪರಿಣಾಮವಾಗಿ ಈ ರಸ್ತೆಯಲ್ಲಿ ವಾಹನ ಸಂಚಾರ ಸ್ಥಗಿತಗೊಳಿಸಲಾಗಿದೆ. ಜಯಮಂಗಳಿ ನದಿಗೆ ಅಡ್ಡಲಾಗಿ ನಿರ್ಮಾಣ ಮಾಡಿದ್ದ ಬ್ರಿಡ್ಜ್ ಕೊರಟಗೆರೆ ತಾಲೂಕಿನ ಗೊರವನಹಳ್ಳಿ ತೀತಾ ಕುಸಿದಿದ್ದು, ಸೇತುವೆ ಭಾಗಶಃ ಕುಸಿದು ಅಪಾಯದಂಚಿನಲ್ಲಿದೆ. ಹೀಗಾಗಿ ಮುನ್ನೆಚ್ಚರಿಕಾ ಕ್ರಮವಾಗಿ ವಾಹನ ಸಂಚಾರವನ್ನ ಸ್ಥಗಿತಗೊಳಿಸಲಾಗಿದೆ. ಜಲಾಶಯದ ಮೂಗಳತೆ ದೂರದಲ್ಲಿ ಈ ಬ್ರಿಡ್ಜ್ ಇದ್ದು, ಬ್ರಿಡ್ಜ್ ಕುಸಿತದ ಹಿನ್ನೆಲೆಯಲ್ಲಿ ಜಲಾಶಯದ ಮುಂಭಾಗದ ಮತ್ತೊಂದು ರಸ್ತೆ ಸಂಚಾರಕ್ಕೆ ಅನುಮತಿ ನೀಡಲಾಗಿದೆ. ಘಟನಾ ಸ್ಥಳಕ್ಕೆ ಆಗಮಿಸಿದ ಪಿಡಬ್ಲ್ಯೂಡಿ ಅಧಿಕಾರಿಗಳು ಮತ್ತು ಮಾಜಿ ಶಾಸಕ ಪಿಆರ್ ಸುಧಾಕರ್ ಲಾಲ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಈ ವೇಳೆ ಹೊಸ ಸೇತುವೆ ನಿರ್ಮಾಣ ಮಾಡಲು ಸುಮಾರು 6 ತಿಂಗಳ ಸಮಯ ಬೇಕಾಗಬಹುದು ಎಂದು ಪಿಡಬ್ಲ್ಯೂಡಿ ಇಲಾಖೆಯ ಅಧಿಕಾರಿಗಳು ತಿಳಿಸಿದ್ದಾರೆ. ವರದಿ ಮಂಜುಸ್ವಾಮಿ, MN, ಕೊರಟಗೆರೆ. ರಂಗರಾಜು ಅಂತ ತೀತಾ ಗ್ರಾಮ, ಕೇಬಲ್ ಆಪರೇಟರ್ ಆಗಿ ನಾನು ಕೆಲಸ ಮಾಡ್ತಾಯಿದ್ದೆ. ಈ ಬ್ರಿಡ್ಜು 25-30 ವರ್ಷದಿಂದ ರೆಡಿ ಮಾಡಿರ್ತಕ್ಕಂಥದ್ದು. ಬಟ್ ಆ ಬ್ರಿಡ್ಜ್ ರೆಡಿ ಆದಾಗಲಿಂದ ಒಂದು ದಿನವೂ ನೀರು ಹರಿದಿರಲಿಲ್ಲ. ಹೋದ ವರ್ಷದಿಂದ ನೀರು ಹರಿತಾ ಇದೆ. ಬಟ್ ಅವತ್ತಿನ ಮಟ್ಟಕ್ಕೆ ಮಳೆಲ್ಲ ತುಂಬಿರೋ ಕಳಪೆ ಕಾಮಗಾರಿ ಮಾಡಿರೋ ಥರ ಇದೆ. ಈಗಿನ ಸಿಚುವೇಶನ್ ನೋಡಿದ್ರೆ ಅವತ್ತಿಂದ ಏನು ಪ್ರಾಬ್ಲಮ್ ಇರಲಿಲ್ಲ. ಯಾವಾಗ ರಾತ್ರಿ ನೀರು ಕಡೆಯಿಂದ ನುಗ್ಗಿತು, ಹಂಗಾಗಿ ಬಿದ್ದೋಗಿದೆ. ಇಲ್ಲಿ ತೊಂಡೆಬಾವಿ ಬೆಂಗಳೂರು ಕಡೆಯಿಂದ ಬರೋಕ್ಕಾಗ್ಬೋದು, ಗೊರವನಹಳ್ಳಿಗೆ ಟಚ್ ಇರೋಂಥದ್ದು, ಕೊರಟಗೆರೆ ಟಚ್ ಇರೋಂಥದ್ದಕ್ಕೆ ಎಲ್ಲರಿಗೂ ಸಾರ್ವಜನಿಕರಿಗೆ ತುಂಬ ಅನಾನುಕೂಲ ಆಗ್ತಾಯಿದೆ. ಅದರಲ್ಲೂ ಶಾಲಾ ಮಕ್ಕಳಿಗೆ ತುಂಬ ತೊಂದರೆ ಆಗ್ತಾಯಿದೆ. ಬಸ್ಗಳು ಹೋಗ್ಬೇಕು ಅಂದರೆ ಸುತ್ತಾಕೊಂಡು ಹೋಗ್ಬೇಕು, ಅಥವಾ ಡ್ಯಾಮ್ ಪಕ್ಕದಾಗಿ ಒಂದು ಚಿಕ್ಕ ಬ್ರಿಡ್ಜ್ ಇದೆ, ಅದ್ರ ಮೇಲೆ ಹೋಗ್ಬೇಕು. ಅದು ಏನಾದ್ರು ತೊಂದರೆ ಆಯಿತು ಅಂದರೆ ಮುಂದೆ ಇದ್ದಿದ್ದು ಕಷ್ಟ ಆಗುತ್ತೆ. ಸಂಬಂಧಪಟ್ಟವರು ಸಾಧ್ಯವಾದಷ್ಟು ಬೇಗ ಬಂದು ಇದಕ್ಕೊಂದು ವ್ಯವಸ್ಥೆ ಮಾಡಬೇಕಾಗಿ ವಿನಂತಿ. ತಾಂಡೆ ಏನು ಹೆಚ್ಚಿನ ಮಳೆಯಾಗಿ ಆ ನೀರು ಕೊರೆದು ಇವತ್ತು ಈ ಸೇತುವೆ ಕುಸಿದು ಬಿದ್ದಿದೆ. ಏನು ಈ ಸೇತುವೆ ವಿಶೇಷವಾಗಿ ಈ ಭಾಗದ ಅತಿ ಮುಖ್ಯವಾಗಿರ್ತಕ್ಕಂಥ ಸೇತುವೆ. ಏನು ಕೊರಟಗೆರೆಯಿಂದ ಕೋಳಾಲ, ಮಾವತೂರು, ದೊಡ್ಡಸಾಗೆರೆ ಹಾಗೂ ಇದರ ಜೊತೆಯಲ್ಲಿ ದೊಡ್ಡಬಳ್ಳಾಪುರ, ಬೆಂಗಳೂರು ಈ ಭಾಗದಲ್ಲಿ ಹೋಗಲಿಕ್ಕೆ ಇದು ಭಾಳ ಪ್ರಮುಖವಾಗಿರ್ತಕ್ಕಂಥ ಸಂಪರ್ಕ ರಸ್ತೆ ಇದು. ಇಲ್ಲಿರ್ತಕ್ಕಂಥ ಸೇತುವೆ ಕುಸಿದು ಬಿದ್ದಿರೋದ್ರಿಂದ ಏನು ಇಲ್ಲಿನ ಪುಣ್ಯಕ್ಷೇತ್ರ ಗೊರವನಹಳ್ಳಿ ಮಹಾಲಕ್ಷ್ಮಿ ತಾಯಿಯ ಭಕ್ತರು ಏನು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾಯಿದ್ರು. ಕೋಲಾರ, ದೇವನಹಳ್ಳಿ ಮತ್ತು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ ಈ ಭಾಗದ ಭಕ್ತಾದಿಗಳಿಗೆ ಕೂಡ ಈಗ ಇಲ್ಲಿ ತಾಯಿಯ ದರ್ಶನ ಮಾಡಲಿಕ್ಕೆ ಭಾಳ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇದರ ಜೊತೆಯಲ್ಲಿ ಏನು ಈ ಭಾಗದಲ್ಲಿ ಸೇತುವೆಯ ದುರಸ್ತಿ ಕಾರ್ಯ ಅತಿ ಜರೂರಾಗಿ ಆಗಬೇಕಾಗ್ತದೆ. ಮತ್ತು ಈ ವರ್ಷದಲ್ಲಿ ಏನು ಹೆಚ್ಚಿನ ಮಳೆಯಿಂದಾಗಿ ಇದೊಂದೇ ರಸ್ತೆ ಅಲ್ಲ, ಭಾಳಷ್ಟು ಕಡೆ ಹಾನಿ ಆಗಿರ್ತಕ್ಕಂಥದ್ದು, ಸೇತುವೆಗಳು ಹಾಳಾಗಿರ್ತಕ್ಕಂಥದ್ದನ್ನು ನಾವೆಲ್ಲರೂ ಕೂಡ ನೋಡಿದ್ದೇವೆ. ಉದಾಹರಣೆಗೆ ಹನುಮಂತಪುರ, ಪುರವಾರ ಹೋಬಳಿಯ ಹನುಮಂತಪುರ ರಸ್ತೆ, ಹೊಳವನಹಳ್ಳಿ ರಸ್ತೆ ಮತ್ತು ನಮ್ಮ ಲಂಕೇನಹಳ್ಳಿ ಹತ್ರ ಕೂಡ ಒಂದು ಸೇತುವೆ. ಈ ರೀತಿ ಎಲ್ಲ ಸೇತುವೆಗಳಲ್ಲಿ ಕೂಡ
ದುರಸ್ತಿ ಕಾರ್ಯ ಅತ್ಯಂತ ಶೀಘ್ರವಾಗಿ ಮಾಡಬೇಕು. ಮತ್ತು ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೇನೆ, ಈ ಸಂದರ್ಭದಲ್ಲಿ ಅತಿವೃಷ್ಟಿಯ ಸಂದರ್ಭದಲ್ಲಿ ಇಲಾಖೆಯ ಅಧಿಕಾರಿಗಳು ಭಾಳ ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾಗ್ತದೆ. ಅವರು ಮುಂಜಾಗ್ರತಾ ಕ್ರಮಗಳನ್ನು ಕೂಡ ಅವರು ವಹಿಸ್ಕೋಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾನು ಒತ್ತಾಯ ಮಾಡ್ತೇನೆ. ಏನು ನಮ್ಮ ಈ ಒಂದು ತೀತಾ ಮತ್ತು ಗೊರವನಹಳ್ಳಿ ಮಧ್ಯದ ಈ ಸೇತುವೆ ಕುಸಿದು ಬಿದ್ದಿರೋದ್ರಿಂದ ಶಾಲಾ ಮಕ್ಕಳಿಗಿರ್ಬೋದು, ಕಾಲೇಜ್ ವಿದ್ಯಾರ್ಥಿಗಳಿಗಿರ್ಬೋದು, ಕಾರ್ಮಿಕರಿಗಿರ್ಬೋದು ಮತ್ತು ಜನಸಾಮಾನ್ಯರಿಗೆ ಭಾಳ ದೊಡ್ಡ ತೊಂದರೆ ಆಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾಗಿ ಇದಕ್ಕೆ ಪರ್ಯಾಯವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಅತಿ ಶೀಘ್ರವಾಗಿ ಇಲಾಖೆ ಅಧಿಕಾರಿಗಳು ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ನನ್ನ ಹೆಸರು ಚಿಕ್ಕ ಕಾಮರಾಜು, ದೊಡ್ಡೋಬನಹಳ್ಳಿ ತೀತಾ ಪಂಚಾಯಿತಿ, ಕೋಲಾರ ಹೋಬಳಿ, ಕೊರಟಗೆರೆ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಇದು ಸುಮಾರು 30 ವರ್ಷದಿಂದ ನಿರ್ಮಾಣ ಆಗಿತ್ತು. ಅದು ಕಳಪೆ ಕಾಮಗಾರಿ ಆದ್ದರಿಂದ ಈ ತೀತಾ ಜಲಾಶಯ ತುಂಬಿ ಗೋಡಿ ಬಿದ್ದ ಮೇಲೆ ಇದು ಬ್ರಿಡ್ಜು ಹೋಗಿದೆ, ಡ್ಯಾಮೇಜ್ ಆಗಿದೆ. ಇದನ್ನ ಬೇಗ ತರೂರಾಗಿ ಮಾಡಿಕೊಡ್ಬೇಕಂತೇಳಿ ಕೊರಟಗೆರೆಯಿಂದ ಕೋಲಾರ, ಈ ಕಡೆ ಬೆಂಗಳೂರು, ತೊಂಡೆಬಾವಿ, ಗೌರಿಬಿದನೂರು ಸಂಪರ್ಕ ಇತ್ತು. ಈ ಕಡೆ ತೀತಾ ಕಡೆಯಿಂದ ಕೊರಟಗೆರೆಗೆ ಶಾಲಾ ಮಕ್ಕಳು ಹೋಗಿ ಬರಲು ತೊಂದರೆ ಆಗಿರುತ್ತದೆ. ಗೊರವನಹಳ್ಳಿ ದೇವಸ್ಥಾನಕ್ಕೂ ಬರೋಕ್ಕೆ ಜನಗಳಿಗೆ ತೊಂದರೆ ಆಗಿರ್ತದೆ. ಅದರಿಂದ ಬೇಗ ತರೂರಾಗಿ ಕೆಲಸ ಮಾಡಿಕೊಡ್ಬೇಕಂತ ಕೇಳ್ಕೊಳ್ತೀನಿ. ಸಹಾಯಕ ಕಾರ್ಯಪಾಲಕ ಅಭಿಯಂತರರು, ಲೋಕೋಪಯೋಗಿ ಇಲಾಖೆ ಕೊರಟಗೆರೆ ಆದ ನಾನು ತಿಳಿಸುವುದೇನೆಂದರೆ, ತಾರೀಕು 25/8/22 ರಾತ್ರಿ ಬಿದ್ದ ಮಳೆಗೆ ಕೊರಟಗೆರೆ, ಮಾವತ್ತೂರು, ತೊಂಡೆಬಾವಿ ಸೇರುವ ರಸ್ತೆಯ ಸರಪಳಿ 6.5ರಲ್ಲಿ ಜಯಮಂಗಲ ನದಿಗೆ ಅಡ್ಡಲಾಗಿ ಸುಮಾರು 20 ವರ್ಷಗಳ ಹಿಂದೆ ನಿರ್ಮಿಸಿದ 18 ಇಂಚುಗಳ ಪೈಪ್ ಸೇತುವೆಯು ದಿನಾಂಕ 26/8/22ರಂದು ಬೆಳಗ್ಗೆ 7ರಿಂದ 8ರ ಸಮಯದಲ್ಲಿ ಮುರಿದು ಬಿದ್ದಿದ್ದು ವಾಹನ ಸಂಚಾರಕ್ಕೆ ತೊಂದರೆಯಾಗಿರುತ್ತದೆ. ಸದರಿ ಮಾರ್ಗಕ್ಕೆ ಪರ್ಯಾಯವಾಗಿ ಲಘು ವಾಹನಗಳು ಸಂಚರಿಸಲು ಅನುವು ಮಾಡಿಕೊಡಲಾಗಿದೆ ಹಾಗೂ ಭಾರಿ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸೇತುವೆಯನ್ನು ಆದಷ್ಟು ಬೇಗ ಪುನರ್ ನಿರ್ಮಿಸಲು ಇಲಾಖೆ ವತಿಯಿಂದ ಕ್ರಮ ಕೈಗೊಳ್ಳಲಾಗುವುದು. ಸರಿ ಸರ್, ಅಂದರೆ ಈಗ ಸದ್ಯಕ್ಕೆ ಯಾವುದು ಪ್ರಾಣಾಪಾಯ ಏನು ಸಮಸ್ಯೆ ಆಗಿಲ್ಲ, ಇಲ್ಲಿ ಯಾರಿಗೂ ಸಮಸ್ಯೆ ಆಗಿಲ್ಲ, ಸಂಭವ ಆಗಿಲ್ಲ. ಸದ್ಯಕ್ಕೆ ಆ ಥರ ಕ್ರಮ ತಗೊಂಡಿದ್ದೀರಾ? ಈಗ ಸದ್ಯಕ್ಕೆ ಆ ಥರ ಕ್ರಮ ತೆಗೆದುಕೊಳ್ಳಲಾಗಿದೆ. ಓಕೆ ಸರ್, ಓಕೆ, ಥ್ಯಾಂಕ್ ಯು.